friends, good evening everyone, good evening ma'am. Myself Rakshita, I will tell about all chapters revisions. Chapter 1 Use of there is. ಕನ್ನಡದಲ್ಲಿ ಇದೆ ಇದ್ದಾನೆ ಇದ್ದಾಳೆ. ಎಕ್ಸಾಂಪಲ್ಸ್ ದೇರ್ ಇಸ್ ಎ ಮದರ್ ಇನ್ ಹೋಮ್, ಮನೆಯಲ್ಲಿ ಅಮ್ಮ ಇದ್ದಾಳೆ. ದೇರ್ ಇಸ್ ಫಾದರ್ ಇನ್ ಗಾರ್ಡನ್, ಅಪ್ಪ ತೋಟದಲ್ಲಿ ಇದ್ದಾನೆ. ದೇರ್ ಇಸ್ ಕ್ಯಾಟ್ ಇನ್ ಹೋಮ್, ಮನೆಯಲ್ಲಿ ಬೇಕು ಇದೆ. ದೇರ್ ಇಸ್ ಬೈಕ್ ಇನ್ ಹೋಮ್, ಮನೆಯಲ್ಲಿ ಬೈಕು ಇದೆ. ಸೆಕೆಂಡ್ ಚಾಪ್ಟರ್ 2 ಸಬ್ಜೆಕ್ಟ್ಸ್ ವಿಷಯಗಳು, ಆಬ್ಜೆಕ್ಟ್ಸ್ ಗುಣಗಳು. ಸಬ್ಜೆಕ್ಟ್ಸ್ ಐ ನಾನು, ವಿ ನಾವು, ಶಿ ಅವಳು, ಹರ್ ಶಿ ಅವಳು, ಹಿ ಅವನು, ಇಟ್ ಅದು, ಹ್ಯೂ ಅವರು, ಯು ನೀವು, ದೇ ಅವರು. ಆಬ್ಜೆಕ್ಟಿವ್ಸು ವಿ ಮೀ ನನ್ನನ್ನು, ಯೂಸ್ ನಿಮ್ಮನ್ನು, ದೆಮ್ ಅವರನ್ನು, ಹರ್ ಅವಳನ್ನು, ಹಿಮ್ ಅವನನ್ನು, ಇಟ್ ಅದನ್ನು. ಚಾಪ್ಟರ್ 3 ಪ್ರಿಪೋಸಿಷನ್ಸು, ಕನ್ನಡದಲ್ಲಿ ಉಪಸರ್ಗಗಳೆಂದು ಕರೆಯುತ್ತಾರೆ. ಡೆಫಿನೇಷನ್ ವಿ ಶುಡ್ ಯೂಸ್ ದೇರ್ ಪ್ರಿಪೋಸಿಷನ್ ಟು ಬಿಟ್ವೀನ್ ಟು ವರ್ಡ್ಸ್ ಇನ್ ಶೂಟಬಲ್ ಮೀನಿಂಗ್. ಇನ್ ಅಲ್ಲಿ, ಆನ್ ಮೇಲೆ, ನಿಯರ್ ಹತ್ತಿರ, ಬಿರೈಡ್ ಪಕ್ಕದಲ್ಲಿ, ಬೆಹ್ಯಾಂಡ್ ಹಿಂದೆಗಡೆ, ಇನ್ ಫ್ರಂಟ್ ಆಫ್ ಮುಂದೆಗಡೆ, ಎಕ್ಸೆಟ್ರಾ. ಎಕ್ಸಾಂಪಲ್ ಐ ಗೋ ಟು ಮೂವಿ, ನಾನು ಸಿನಿಮಾಗೆ ಹೋಗ್ತೀನಿ. ಚಾಪ್ಟರ್ 4 ಆಕ್ಸಿಲರಿ ವರ್ಬ್, ಸಹಾಯಕ ಕ್ರಿಯಾಪದಗಳು ಎಂದು ಕರೆಯುತ್ತಾರೆ ಕನ್ನಡದಲ್ಲಿ. ಎಕ್ಸಾಂಪಲ್ಸ್ ಡೂ, ಡಸ್, ಡಿಡ್, ಹ್ಯಾವ್, ಹ್ಯಾಸು, ಹ್ಯಾಡ್ ಬೀನ್, ಕುಡ್ ಬಿ, ಶುಡ್ ಬಿ, ಕೆನ್ ಬಿ, ಹ್ಯಾಸ್ ಬೀನ್, ಹ್ಯಾಡ್ ಬೀನು, ಎಕ್ಸೆಟ್ರಾ. ಚಾಪ್ಟರ್ 5 ದೇರ್ ಈಸ್ ಕ್ವಶನ್ ಮಾರ್ಕ್, ಇದೆಯಾ, ಕ್ವಶನ್ ಮಾರ್ಕ್, ಇದ್ದಾಳೆ, ಕ್ವಶನ್ ಮಾರ್ಕ್, ಇದ್ದಾನೆ, ಕ್ವಶನ್ ಮಾರ್ಕ್. ದೇರ್ ಈಸ್ ಮದರ್ ಇನ್ ಹೋಮ್, ಕ್ವಶನ್ ಮಾರ್ಕ್, ಮನೆಯಲ್ಲಿ ಅಮ್ಮ ಇದ್ದಾಳ, ಕ್ವಶನ್ ಮಾರ್ಕ್. ದೇರ್ ಈಸ್ ಫಾದರ್ ಇನ್ ಹೋಮ್, ಮನೆಯಲ್ಲಿ ಅಪ್ಪ ಇದ್ದಾನ, ಕ್ವಶನ್ ಮಾರ್ಕ್. ದೇರ್ ಈಸ್ ಕ್ಯಾಟ್ ಇನ್ ಹೋಮ್, ಕ್ವಶನ್ ಮಾರ್ಕ್, ಮನೆಯಲ್ಲಿ ಬೆಕ್ಕು ಇದೆಯಾ, ಕ್ವಶನ್ ಮಾರ್ಕ್. ಚಾಪ್ಟರ್ 6 ದೇರ್ ಈಸ್ ನೋ, ಸಿಂಗುಲರ್, ಕನ್ನಡದಲ್ಲಿ ಇಲ್ಲ. ದೇರ್ ಈಸ್ ನೋ ಟಿ ವಿ ಇನ್ ಮೈ ಹೋಮ್, ನಮ್ಮ ಮನೆಯಲ್ಲಿ ಟಿ ವಿ ಇಲ್ಲ. ದೇರ್ ಈಸ್ ನೋ ಟೆಂಪಲ್ ಇನ್ ಮೈ ವಿಲೇಜ್, ನಮ್ಮ ಊರಿನಲ್ಲಿ ದೇವಾಲಯ ಇಲ್ಲ. ಚಾಪ್ಟರ್ 7 ದೇರ್ ಈಸ್ ಫಾರ್ಮೇಷನ್, ಕನ್ನಡದಲ್ಲಿ ರಚನೆ ಎಂದು ಕರೆಯುತ್ತಾರೆ. ದೇರ್ ಈಸ್ ಮದರ್ ಇನ್ ಹೋಮ್, ಅಮ್ಮ ಮನೆಯಲ್ಲಿ ಇದ್ದಾಳೆ. ದೇರ್ ಈಸ್ ದೇರ್ ಮದರ್ ಇನ್ ಹೋಮ್, ಅಮ್ಮ ಮನೆಯಲ್ಲಿ, ಕ್ವಶನ್ ಮಾರ್ಕ್, ಅಮ್ಮ ಮನೆಯಲ್ಲಿ ಇದ್ದಾಳ, ಕ್ವಶನ್ ಮಾರ್ಕ್. ಎಸ್ ಆಫ್ ಕೋರ್ಸ್, ಹೌದು. ನೋ ಇಲ್ಲ, ಡೋಂಟ್ ನೋ ಗೊತ್ತಿಲ್ಲ. ದೇರ್ ಈಸ್ ಬ್ರದರ್ ಇನ್ ಹೋಮ್, ಮನೆಯಲ್ಲಿ ಅಣ್ಣ ಇದ್ದಾನೆ. ಈಸ್ ದೇರ್ ಮದರ್ ಇನ್ ಹೋಮ್, ಕ್ವಶನ್ ಮಾರ್ಕ್, ಈಸ್ ದೇರ್ ಬ್ರದರ್ ಇನ್ ಹೋಮ್, ಕ್ವಶನ್ ಮಾರ್ಕ್, ಮನೆಯಲ್ಲಿ ಅಣ್ಣ ಇದ್ದಾನ, ಕ್ವಶನ್ ಮಾರ್ಕ್. ಎಸ್ ಆಫ್ ಕೋರ್ಸ್, ನೋ ಇಲ್ಲ, ಡೋಂಟ್ ನೋ ಗೊತ್ತಿಲ್ಲ. ಚಾಪ್ಟರ್ 8 ವಾಂಟ್, ಗೆ ಬೇಕು. ಎಕ್ಸಾಂಪಲ್ಸ್ ಐ ವಾಂಟ್ ಪೆನ್, ನನಗೆ ಪೆನ್ ಬೇಕು. ವಿ ವಾಂಟ್ ಸ್ಕೇಲ್, ಅವರಿಗೆ ನಮಗೆ ಸ್ಕೇಲ್ ಬೇಕು. ಶಿ ವಾಂಟ್ ಡ್ರೆಸ್, ಅವಳಿಗೆ ಡ್ರೆಸ್ ಬೇಕು. ಈ ವಾಂಟ್ ಬೈಕ್, ಅವನಿಗೆ ಬೈಕ್ ಬೇಕು. ಆ್ಯಂಡ್ ಚಾಪ್ಟರ್ 9 ಮೇ, ಕ್ವಶನ್ ಮಾರ್ಕ್, ಬಹುದಾ, ಕ್ವಶನ್ ಮಾರ್ಕ್. ಮೇ ಐ ಸ್ಪೀಕ್ ವಿತ್ ಯು, ನಾನು ನಿಮ್ಮೊಂದಿಗೆ ಮಾತನಾಡಬಹುದಾ, ಕ್ವಶನ್ ಮಾರ್ಕ್. ಮೇ ಐ ಕಮಿಂಗ್ ಸರ್, ಕ್ವಶನ್ ಮಾರ್ಕ್, ನಾನು ಒಳಗಡೆ ಬರಬಹುದಾ ಸರ್, ಕ್ವಶನ್ ಮಾರ್ಕ್. ಮೇ ವಿ ಗೋ ಟು ಬೆಂಗಳೂರು, ಕ್ವಶನ್ ಮಾರ್ಕ್, ನಾವು ಬೆಂಗಳೂರಿಗೆ ಹೋಗಬಹುದಾ, ಕ್ವಶನ್ ಮಾರ್ಕ್. Thank you friends, thank you so much ma'am, and meet online classes giving this wonderful opportunity. Thank you so much, bye.